ಶ್ರೀ ಬಬ್ಬುಸ್ವಾಮಿ ಅಧ್ಯಯನ ಕೇಂದ್ರ ಪ್ರಕಟಿಸಿರುವ ಯುವ ಸಾಹಿತಿ ನವೀನ್ ಸುವರ್ಣ ಪಡ್ರೆ ಅವರ 7ನೇ ಕೃತಿ ಪತಿಮಾನಿ ಕಟಿಮಾನಿ ಬಿಡುಗಡೆ ಸಮಾರಂಭವು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆಯಿತು. ಕೃತಿಯನ್ನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಎಸಿ ಭಂಡಾರಿ ಅವರು ಬಿಡುಗಡೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಇವತ್ತು ತುಳು ಭಾಷೆಯ ಉಳಿಯುವಿಗೆ ಯುವ ಸಾಹಿತಿಗಳ ಕೊಡುಗೆ ಅಪಾರವಾಗಿ ಬೇಕಾಗಿದೆ. ತುಳು ಭಾಷೆ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ ಸಾಹಿತ್ಯ ಸೃಷ್ಟಿಯಾಗಬೇಕು ಎಂದು ಹೇಳಿದ್ರು. ತುಳು ಭಾಷೆದ ಬುಲೆಚಿಲ್ಗೆ ಒಂಜಿ ಹೆಚ್ಚಿನ ಶಕ್ತಿ ಕೊರ್ಪುಣ ಪಣದಿ ಅನ್ವಯ ದಾಯ ಪನ್ನಾಗ ಬರೇ ಒಂಜಿ ನಮ್ಮ ಒಂಜಿ ಭಾಷೆ ಬುಲೆವಡುಂದಾಂಡ ಅಲ್ಪ ಅತ್ತನ ನಮ್ಮ ಸಂಸ್ಕೃತಿ ಬುಲೆವಡುಂದಾಂಡ ತುಳು ಭಾಷೆ ಸಂಸ್ಕೃತಿ ಇನ್ನಕ್ಕೆ ಮುಖ್ಯ ಕಾರಣ ಎಂಚಿನ ಬಂದಾಗ ಐಕ್ ಸಾಹಿತ್ಯ ಸೃಷ್ಟಿ ಆವಡು ಸಾಹಿತ್ಯ ಸೃಷ್ಟಿ ಅಣ್ಣ ಮಾತ್ರ ಈ ಭಾಷೆ ಬುಳೆವರೆ ಸಾಧ್ಯ ಆಪಂಡು ಅಂಚಾದ ಈ ಭಾಷೆಯನ್ನು ಬುಳೆಪುನಂಚಿನ ಭಾಷೆಗೆ ಸಾಹಿತ್ಯಗೂ ಸೃಷ್ಟಿ ಮಲ್ಪುನಂಚಿನ ಇಂಚಿನ ಜವನಿಯರ್ನ ಪ್ರಯತ್ನ ನಿಜವಾದ ನೆಕ್ ಅಕಾಡೆಮಿ ಭಾರಿಯಾತ ಪ್ರೋತ್ಸಾಹ ಕೊರ್ಪುಂಡು ದಾಯ ಪನ್ನಾಗ ಅಂಚಿನ ಕೆಲವು ಪುಸ್ತಕಗಳೇನು ಅಕಾಡೆಮಿ ಪ್ರಕಟಣೆ ಮಲ್ಪುಂಡು ಮಾತ್ರ ಅಕುಲು ಪ್ರಕಟಣೆ ಮಲ್ಪುನಕ್ಕೆಲ್ಲ ದುಡ್ಡುದ ಸಹಾಯನ ನಾವು ಮಲ್ಪುನಂಚಿನ ಕಾರ್ಯಕ್ರಮ ಪಾಡ್ದ ಪ್ರಾಮುಖ್ಯವಾದ ಇಂಚಿನವನ್ನಾಗ ಅಕಾಡೆಮಿಕ್ ಆದ ಈ ಕೆಲಸ ಅಕಾಡೆಮಿ ಮಲ್ಪೊಡು ಮಲ್ಪುನಂಚಿನ ದೃಷ್ಟಿಡ್ ನಮ್ಮ ಹೆಚ್ಚಿನ ಒಂಜಿ ಕೆಲಸಲೇನು. ಅನಂತರ ಜಾನಪದ ವಿದ್ವಾಂಸರಾದ ಕೆಕೆ ಪೇಜಾವರ ಅವರು ಮಾತನಾಡಿ, ಗ್ಯಾರೇಜ್ನಲ್ಲಿ ಕೆಲಸ ಮಾಡುತ್ತಿರುವ ಯುವ ಸಾಹಿತಿ ನವೀನ್ ಸುವರ್ಣ ಪಡ್ರೆ ಅವರು ತುಳುನಾಡಿನ ಆರಾಧ್ಯ ದೈವಗಳ ಮದಿಪು ನುಡಿಕಟ್ಟುಗಳನ್ನು ಒಳಗೊಂಡ ಕೃತಿಯನ್ನ ರಚಿಸಿದ್ದಾರೆ. ಈ ಕೃತಿಯು ಅಧ್ಯಯನ ನಡೆಸಿ ರಚಿಸಿರುವಂತಹ ಕೃತಿಯಾಗಿದೆ ಎಂದು ಹೇಳಿದರು. ಇವರ ಕೃತಿ ಧರ್ಮಸ್ಥಳದ ಧರ್ಮಾಧಿಕಾರಿ ಅವರ ಒಂದು ನಾಟಕ ಸ್ಪರ್ಧೆಯಲ್ಲಿ ಕೂಡ ಸತ್ಯದ ಕಂಬೆರ್ಲು ಮತ್ತು ಚಿತ್ರಾಪುರದ ಸಿರಿದೇವಿ ಎರಡೂ ಕೃತಿಗಳಿಗೆ ಕೂಡ ಇವರಿಗೆ ಪ್ರಶಸ್ತಿ ಬಂದಿರುವಂಥದ್ದು ಇಲ್ಲಿ ಗಮನಾರ್ಹ. ಈ ರೀತಿಯಲ್ಲಿ ಬೆಳಗ್ಗಿನಿಂದ ಸಂಜೆ ತನಕ ಸುಮಾರು 7-8 ಗಂಟೆ ತನಕ ಗ್ಯಾರೇಜಿನಲ್ಲಿ ದುಡಿಯುತ್ತಾ ಇದನ್ನು ಯಾಕೆ ನಾನು ಮತ್ತೆ ಅದನ್ನು ಒತ್ತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಬ್ಬನಿಗೆ ಒಂದು ಸಾಹಿತ್ಯದಲ್ಲಿ ಆಸಕ್ತಿ ಇದೆಯಂತಾದರೆ ಎಲ್ಲ ತನ್ನ ಉಳಿದ ಎಲ್ಲ ಸಮಯಗಳನ್ನು ತನ್ನ ಹೊಟ್ಟೆಪಾಡಿಗಾಗಿ ದುಡಿಯುತ್ತಾ ಅದರ ಜೊತೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ಬಹಳ ವಿಶೇಷವಾಗಿ ಅದನ್ನು ಗಂಭೀರವಾಗಿ ನಾವು ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಮಾತ್ರ ಅಲ್ಲದೆ ಇವರ ಅನೇಕ ಕಡೆಗಳಲ್ಲಿ ಕೂಡ ಇವರ ಪುಸ್ತಕದ ಬಗ್ಗೆ ವಿಮರ್ಶೆಗಳು ಕೂಡ ನಡೆದಿರಬಹುದು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ರಂಗಕರ್ಮಿ ಭರತ್ ಎಸ್ ಕರ್ಕೇರ, ರಮೇಶ್ ಪಾಲ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.